ಎಲ್ರಿಗೂ ನಾನು ಸ್ವಾಗತ ಮಾಡ್ತೇನೆ. ಇದು ಯಾವುದು ಕಾರ್ಯಕ್ರಮ ಅಲ್ಲ, ಆದರೂ ನಾವೊಂದು ಸ್ವಲ್ಪ ಜನ 10 ಜನ ಸೇರಿ ಈ ಒಂದು ಸಾಮಾಜಿಕವಾಗಿ ಈ ಒಂದು ತಾಯಿಗೆ ಒಂದು ನ್ಯಾಯ ಒದಗಿಸಬೇಕು ಹೇಳುವಾಗ, ನಾವೊಂದು ಸೌಜನ್ಯ ಹೋರಾಟ ಸಮಿತಿ ಮಾಡಬೇಕಂತ ಹೇಳುವಾಗ ನಮಗೆ ತುಂಬಾ ಜನ ಬೆಂಬಲ ಬಂದರು. ಎಲ್ಲಾ ಸಂಘಟನೆಯವರು ಜಾತಿ ಭೇದ ಪಕ್ಷ ಮರೆತು ಇಲ್ಲಿ ಬಂದಿದ್ದಾರೆ. ನನ್ಗೆ ಒಬ್ಬೊಬ್ಬರನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಎಲ್ರಿಗೂ ನಾನು ಮೊದಲಾಗಿ ಪ್ರಸನ್ನ ರವಿ ಅಲ್ಲ, ನಾನೊಂದು ನಿಮಿತ್ತ ಕ್ರಿಮಿ ಮಾತ್ರ, ಒಳಗೆ ಇರುವ ಅವರ ಮುಂದೆ ಯಾವ ಶಕ್ತಿಯೂ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಇದೇ ಕೊನೆ ಆಗ್ಬೇಕು ಪ್ರಾರ್ಥನೆ. ಈ ತಾಯಿ ಹೋಗಿ ಕೂಗುದು ಇದೇ ಕೊನೆ ಆಗ್ಬೇಕು ಪ್ರಾರ್ಥನೆ. ನಮ್ಮ ಕದ್ರಿ ದೇವಸ್ಥಾನದ ಐತಿಹ್ಯ ಎಲ್ಲರಿಗೂ ಗೊತ್ತುಂಟು. ನಮ್ಮ ಇಲ್ಲಿದ್ದು ಹರಕೆಯನ್ನು ಧರ್ಮಸ್ಥಳದಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ, ಧರ್ಮಸ್ಥಳದಲ್ಲಿದ್ದ ಹರಕೆಯನ್ನು ಇಲ್ಲಿ ನಾವು ಕೊಡ್ಬೋದು. ಎಲ್ರಿಗೂ ಈ ಸತ್ಯಾಂಶ ಗೊತ್ತಿರ್ಬೇಕು. ನಾನೇನ್ ದೊಡ್ಡವಳಲ್ಲ, ಆದ್ರೂ ಇದರದೊಂದು ಮೂಲ ಅರಿತು ನಾನು ಹೇಳ್ತಾ ಇದ್ದೇನೆ. ಒಳಗೆ ಮೂಲ ದೇವರನ್ನು ನೋಡಿದ್ದೇವೆ, ಅಣ್ಣಪ್ಪನ ಶಕ್ತಿ ಉಂಟು. ಈ ತಾಯಿಗೆ, ಆ ಸೌಜನ್ಯನಿಗೆ ನ್ಯಾಯ ಕೊಡಿಸ್ಬೇಕು. ನಂಗೆ ಭಾರಿ ಖುಷಿಯೂ ಆಗ್ತಾ ಉಂಟು, ಬೇಸರನೂ ಆಗ್ತಾ ಉಂಟು. ನಾವೊಂದು ಹೋರಾಟ ಮಾಡಿ, ನಾವೊಂದು ಕಾನೂನು ಮುಖಾಂತರ ಹೋರಾಟ ಮಾಡಬಹುದು. ಈಗ ನಾವು ನ್ಯಾಯಾಧೀಶರ ಮೇಲೆ ಮರು ತನಿಖೆ ಮಾಡ್ಬೇಕಂತ ನಾವು ಒತ್ತಡ ಹಾಕ್ತಿದ್ದೇವೆ. ಆದ್ರೆ ಯಾವುದೇ ನ್ಯಾಯಾಧೀಶರ ಮುಖಾಂತರ ಒತ್ತಡ ಹಾಕಿ ಕಾನೂನು ಮುಖಾಂತರ ನಾವು ಹೋದ್ರು, ಒಳಗಿದ್ದ ಶಕ್ತಿ ಒಂದು ಮನಸ್ಸು ಮಾಡಿದ್ರೆ ನಮ್ಗೆ ಯಾವ ದಾಖಲೆಗಳು ಬೇಡ. ಆಲ್ರೆಡಿ ಅವರಲ್ಲಿ ನೋಡಿದ್ದಾರೆ. ಆ ತಂದೆ ನೋಡಿರುವಾಗ ನಮ್ಗೆ ಯಾವುದೇ ದಾಖಲೆ ಬೇಡ. ಆ ಶಕ್ತಿ 11 ವರ್ಷದ ನಂತರ ಪುನಃ ಇಷ್ಟು ಎದ್ದೇಳ್ಬೇಕಾದ್ರೆ ಅದ್ರ ಹಿಂದೆ ಏನಾ ಶಕ್ತಿ ಉಂಟು. ಆ ತಂದೆ ನಮ್ಮನ್ನು ಎಬ್ಬಿಸಿದಾರಂತ ನಮ್ಗೇನ, ನಾವೆಲ್ಲ ಯಾಕೋ ನನ್ನನ್ನು ಮುಂದೆ ಹಾಕುವಾಗ ಏನೋ ಸ್ಫೂರ್ತಿ ಅಂತ ಆಯ್ತು. ಇವರೆಲ್ಲ ಹುಡುಗರು ಕೈ ಜೋಡಿಸುವಾಗ ಪ್ರತಿ ಒಬ್ರು ಇಲ್ಲಿ ಮಂಗಳೂರಿನ ದೊಡ್ಡ ದೊಡ್ಡ ಸಾಮಾಜಿಕ ಸಂಘಟನೆಗಳಲ್ಲಿರುವ ಎಲ್ಲಾ ವ್ಯಕ್ತಿಗಳು ಇದರಲ್ಲಿ ಬೆಂಬಲ ತೋರಿಸಿ ಸಹಕಾರ ಮಾಡಿದ್ದಾರೆ. ಹಾಗಾಗಿ ನನ್ನದೇನಿಲ್ಲ. ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಕೈ ಮುಗಿದು ಈ ನಡೆಯನ್ನು ನಾನು ಯಾಕೆ ತಗೊಂಡೆ ಅಂದ್ರೆ, ದೇವರ ನಡೆಯಿಂದ ನಾವು ಹೋಗುವ. ಇಲ್ಲಿ ಯಾರು ಇಷ್ಟು ಬಂದವರು ಯಾರು ಪ್ರಚಾರಕ್ಕೋಸ್ಕರ ಹಣಕ್ಕೋಸ್ಕರ ಬಂದದಲ್ಲ, ಸೌಜನ್ಯನ ನ್ಯಾಯಕ್ಕೋಸ್ಕರ ಬಂದಿದ್ದೇವೆ. ನಾವು ಸೋಮವಾರ ಮಾಡುವಂತ ಇದ್ದೆವು. ಶಿವನಿಗೂ ಬುಧವಾರವೂ ದಿವಸ ಒಳ್ಳೇದು ಅಂತ ಆಯ್ತು. ಸೋಮವಾರ ಮಾಡಿದ್ರೆ ಎಷ್ಟೋ ಅಪವಾದ ಈ ತಾಯಿ ಮೇಲೆ ಬರ್ತಾ ಉಂಟು, ಹೋರಾಟಕ್ಕೆ ಹೋಗುವವರಿಗೆ ಬರ್ತಾ ಉಂಟು. ಹಾಗೆ ನಮಗೂ ನಾಳೆ ಬೇಡ, ಸೋಮವಾರ ಸಾವಿರಾರು ಗಟ್ಟಲೆ ಜನ ಇಲ್ಲಿ ಬರ್ತಾರೆ. ಹಾಗಾಗಿ ಸಂಖ್ಯೆ ತೋರಿಸಿದ್ರು, ಅವರೇನೋ ಪ್ರಚಾರ ಮಾಡಿದ್ರು. ಇವತ್ತಿದೆಲ್ಲ ಬರುದು ಯಾರಿಗೋಸ್ಕರ? ಸೌಜನ್ಯನಿಗೋಸ್ಕರ. ನಮ್ಗೆ ಖಂಡಿತ ಇಲ್ಲಿ ಅರ್ಥ ಆಯ್ತು. ಹಾಗಾಗಿ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿ, 20 ತಾರೀಕಿಗೆ ನಾವೊಂದು ಡೇಟ್ ಫಿಕ್ಸ್ ಮಾಡಿದ್ದೇವೆ. ಆದಿತ್ಯವಾರ 4 ಗಂಟೆ ಮಲ್ಲಿಕಟ್ಟೆ ಈ ಒಂದು ಗ್ರೌಂಡ್ ಅಲ್ಲಿ ನಾವೊಂದು ಸಭೆ ಸೇರ್ತಾ ಇದ್ದೇವೆ. ಈ ನಡೆಯಲ್ಲೇ ನಾವು ಪಾದಯಾತ್ರೆ ಮುಖಾಂತರ ಅಲ್ಲಿ ಹೋಗಿ ಒಂದು ಸಭೆ ಮಾಡ್ತಿದ್ದೇವೆ. ಇಲ್ಲಿ ಯಾರ್ದು ಉದ್ದೇಶ ನಾವು ಅವರ ಪರ ಇವರ ಪರ ಅಲ್ಲ. ನಾವು ಹೇಳುವಾಗೆ ಯಾರು ತಪ್ಪು ಮಾಡಿದ್ರು ಈ ನಡೆಯಲ್ಲಿ ನಿಂತು, ನಾನು ಈ ಸಾನ್ನಿಧ್ಯದಲ್ಲಿ ನಿಂತು ಹೇಳ್ತೇನೆ, ಯಾವುದೇ ವ್ಯಕ್ತಿಗತ ಹೋರಾಟ ಅಲ್ಲ. ನಮ್ಗೆ ಯಾವುದೇ ದೇವರ ಬಗ್ಗೆ ಅಲ್ಲ, ಯಾವುದೇ ಸ್ಥಳದ ಬಗ್ಗೆ ಅಲ್ಲ. ಇಲ್ಲಿ ಯಾರು ಅನ್ಯಾಯ ಮಾಡಿದ್ದಾರೆ ಇದೇ ಕೊನೆ ಆಗ್ಬೇಕು, ತೋರಿಸಿಕೊಡ್ಬೇಕು. ಇಲ್ಲಿ ಬಂದ ಸಂಖ್ಯೆ ತಾಯಂದಿರು, ನಾನು ಹೇಳುದು ಪ್ರತಿ ಒಂದು ಏನಾದ್ರೂ ಆದ್ರೆ ನಮ್ಮ ಮನೆ ಹುಡುಗರೇ ಸೇರುದು ಪ್ರತಿಯೊಂದು ಪ್ರತಿಭಟನೆಗೂ. ಹಾಗೆ ಆಗ್ಬಾರ್ದು. ನಮ್ಮ ಮನೆ ಮಗಳು ಸೌಜನ್ಯ ಅಂತ ಎಣಿಸಿದ್ರೆ ನಾವು ಖಂಡಿತ ಬರ್ತೇವೆ. ಇದಕ್ಕೆ ಮುಂದೆ ಬರ್ಬೇಕು ಯಾರು? ತಾಯಂದಿರು. ನಾನು ಇನ್ನೂ ಹೇಳ್ತೇನೆ, 20ನೇ ದಿವಸದ ಆ ಒಂದು ಹೋರಾಟಕ್ಕೆ ನಿಮ್ಮದೆಲ್ಲ ಶಕ್ತಿ ಮೀರಿ ತೋರಿಸಿದ್ರೆ ನಮ್ಗೆ ಎಲ್ಲಿ ಏನಾದ್ರೂ ಒಂದು ನ್ಯಾಯ ಸಿಗ್ತದೆ. ಒಬ್ಬರ ಪ್ರಾರ್ಥನೆ ಅಲ್ಲ, ಸಾವಿರಾರು ಜನರ ಮನೆಯಲ್ಲಿ ಪ್ರಾರ್ಥನೆ ಒಬ್ಬರಾದ್ರೂ ಅಲ್ಲಿದು ಮುಟ್ಟುತ್ತದೆ ಅಂತ ಹೇಳ್ತೇನೆ. ಹಾಗಾಗಿ ನಾನು ಕೈ ಮುಗ್ದು ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೇನೆ, ಇದೊಂದು ಕಾರ್ಯಕ್ರಮ ಅಂತ ಎಣಿಸದೆ ತಾವೆಲ್ಲರೂ 20 ತಾರೀಕು ಸಹಕಾರ ಮಾಡಬೇಕು. ನಾವು ಶುಕ್ರವಾರ ಒಂದು ಮೀಟಿಂಗ್ ಕರೆದು ರೂಪುರೇಷೆ ಮಾಡ್ತಾ ಇದ್ದೇವೆ. ತಮ್ಗೆಲ್ಲ ತಿಳಿಸ್ತೇವೆ. ನಾವು ಯಾವುದೋ ಒಂದು ಪ್ರಚಾರ ಮಾಧ್ಯಮ ಅಂತೆಲ್ಲ ಹೇಳುದಲ್ಲ, ನಾನು ತಾವು ಎಲ್ಲ ಇದನ್ನು ಪ್ರಚಾರ ಮಾಡಬೇಕು. ಇಲ್ಲಿ ಮಾಧ್ಯಮದವರು ಬಂದಿದ್ದೀರಿ, ಕರೆದ ಕೂಡಲೇ ಪ್ರತಿ ಮಾಧ್ಯಮದವರು ಇದಕ್ಕೆ ಬೆಂಬಲ ಸೂಚಿಸಿದ್ದೀರಿ. ತಮ್ಗೆಲ್ಲಗೂ ನಾನು ಆಭಾರಿಯಾಗಿದ್ದೇನೆ. ಬಂದಂತಹ ಎಲ್ಲ ಭಕ್ತಾಭಿಮಾನಿಗಳಿಗೂ, ಈ ಸೌಜನ್ಯ ಪರ ಹೋರಾಟಕ್ಕೆ ಇಳಿದಿರುವ ಎಲ್ಲಾ ಸಂಘ ಸಂಸ್ಥೆಗಳು ಯಾರೆಲ್ಲ ಇದ್ದೀರಿ, ದಯಮಾಡಿ ನನಗೆ ಯಾರ ಹೆಸರನ್ನು ಮುಂದೆ ಹಾಕ್ಲಿಕ್ಕೆ ಆಗುದಿಲ್ಲ, ಎಲ್ಲರೂ ನಮ್ಮವರು ಅಂತ ಹೇಳಿಕೊಂಡು ಮುಂದಿನ ಈ ಸಭೆಗೆ ನೀವು ಕೈ ಜೋಡಿಸ್ಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಿದ್ದೀನಿ, ಈ ತಾಯಿಗೋಸ್ಕರವಾಗಿ.